ಭಾರತೀಯ ಸೇನೆಯ ನಿವೃತ್ತ ಯೋಧ ಮೈಲಾರ ಲಿಂಗಪ್ಪಗೆ ಸನ್ಮಾನ. ದೇಶ ಸೇವೆ ಮಾಡಿ ಬಂದ ಹೆಮ್ಮೆಯ ಯೋಧನಿಗೆ ಗ್ರಾಮಸ್ಥರಿಂದ ಗೌರವ. ರಾಜವಂತಿ ಗ್ರಾಮಸ್ಥರ ಅಭಿನಂದನೆಗಳ ಮಹಾಪೂರ. 20 ವರ್ಷಗಳ ಸೇವೆಯ ಬಳಿಕ ಗ್ರಾಮಕ್ಕೆ ಆಗಮಿಸಿದ ಯೋಧ. ಭಾರತೀಯ ಸೇನೆಯಲ್ಲಿ 20 ವರ್ಷ ಕರ್ತವ್ಯ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ರಾಜವಂತಿ ಗ್ರಾಮದ ಕೃಷ್ಣಪ್ಪ ಗಂಗಮ್ಮ ಅವರ ಪುತ್ರ ಮೈಲಾರ ಲಿಂಗಪ್ಪ ಅವರಿಗೆ ಭಾವಗಡದ ರಾಜವಂತಿ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದರು. ಮೈಲಾರ ಲಿಂಗಪ್ಪನವರು ಜಮ್ಮು ಕಾಶ್ಮೀರದಲ್ಲಿ 1 ವರ್ಷ, ಪಂಜಾಬ್ನಲ್ಲಿ 2 ವರ್ಷ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆದ ಭಾಗವಾಗಿ ಆಫ್ರಿಕಾದಲ್ಲಿ ಕಾರ್ಯನಿರ್ವಹಿಸಿ ಮತ್ತು 11 ಪ್ರಶಸ್ತಿಗಳನ್ನು ಪಡೆದುಕೊಂಡು ಸತತವಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಇವರ ದೇಶ ಸೇವೆಯನ್ನು ಗುರುತಿಸಿ ರಾಜವಂತಿ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಯಾದವ ಅಧ್ಯಕ್ಷರಾದ ನರಸಿಂಹಪ್ಪ, ಆರ್ಸಿ ಅಂಜಿನಪ್ಪ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಗಳಾದ ಮೈಲಾರ ರೆಡ್ಡಿ, ಪುರಸಭೆ ಸದಸ್ಯರಾದ ಕೋಳಿ ಬಾಲಾಜಿ, ಗಿರೀಶ್, ಕೇಟಿಹಳ್ಳಿ ಚಿಕ್ಕಣ್ಣ, ರಾಮಾಂಜಿನಪ್ಪ, ಪಾಂಡು ಯಾದವ್, ಅನಿಲ್ ಯಾದವ್, ಭರತ್ ಯಾದವ್, ದಿವ್ಯ ತೇಜು ಯಾದವ್, ರಘುವೀರ್ ರೆಡ್ಡಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಸ್ಸಾಂ ಅವರು ಕೊಕ್ರಿ ಇಟ್ಕೊಳ್ತಾರೆ. ಇಲ್ಲಿ ಈ ಕಡೆ ಕೊಕ್ರಿ ಅಂದ್ರೆ ಚಾಕು. ಬರ್ತಾ ಇದ್ದಾಗ ಚಾಕು ಏಕ್ದಮ್ ಕೆಳಗೆ ಬಿತ್ತು, ಕಳೆದ ಮೇಲೆ ಬಿದ್ದ ತಕ್ಷಣ ಸೌಂಡ್ ಆಯ್ತು. ಅದು ಕೊಕ್ರಿ ಸೌಂಡ್ ಆದ ತಕ್ಷಣ ಅವನೇನ್ ಮಾಡ್ಬಿಟ್ಟ, ಅವ್ರೇನೇನೋ ಫೈರ್ ಮಾಡ್ತಾರ ಅಂದ್ಬಿಟ್ಟು ಉಗ್ರವಾದಿ ಫೈರ್ ಮಾಡ್ತಾರಂತ ಅವನು ನನ್ನ ಬಿಟ್ಟು ವಾಪಸ್ ಹೊರಡ್ಬಿಟ್ಟಿದ್ದೆ. ವಾಪಸ್ ಹೊಡೆದಾಗ ನಾನು ಇನ್ನು ಅರ್ಧಕ್ಕೆ ಹೋಗ್ಬಿಟ್ಟಿದ್ದೀನಿ, 100 ಮೀಟ್ರ್ ಹೋಗ್ಬಿಟ್ಟಿದ್ದೀನಿ. ಹಿಂದಕ್ಕೆ ಬಂದರೂ ಫೈರ್ ಮಾಡ್ತಾರೆ, ಮುಂದಕ್ಕೆ ಹೋದ್ರೂ ಫೈರ್ ಮಾಡ್ತಾರೆ. ಅಲ್ಲಿ ನಮ್ಮ ಅನಿಲ್ ಶರ್ಮಾ ಅಂತ ಇದ್ದಾನಪ್ಪ ಹಿಮಾಚಲದವರು, ಅವನು ಕಿಟಕಿ ಎದುರುಗಾಡಿ ಇಟ್ಟಿದ್ದ. ಅವ್ನು ಕಿರ್ಚ್ತಾ ಇದ್ದಾನೆ, ಅವನು ಕಂಪ್ನಿ ಓಡೋಗ್ಬಿಟ್ಟ, ನೀನು ವಾಪಸ್ ಹೋಗ್ಬಿಡು, ಇಲ್ಲಿ ಪಕ್ಕ ಇಬ್ಬರಿದ್ದಾರೆ, ಅವ್ರು ಇದು ಮಾಡ್ತಾರಂತ. ಇನ್ನೇನು ಮಾಡ್ಬೇಕು, ನಾನು 100 ಮೀಟ್ರ್ ಹೋಗ್ಬಿಟ್ಟಿದ್ದೀನಿ, ಇನ್ನು ಹಿಂದಕ್ಕೆ ಬಂದರೂ ಸತ್ತೀನಿ, ಮುಂದಕ್ಕೆ ಹೋದ್ರು ಇದು ಮಾಡ್ತೀನಿ ಅಂತ ಇದು ಮಾಡಿಬಿಟ್ಟು ಧೈರ್ಯವಾಗಿ ಹೋಗ್ಬಿಟ್ಟು ಅವ್ರದ್ದು ಮನೆ ಗಾಳ ಪಕ್ಕ ನಿಂತ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಜಮ್ಮು ಕಾಶ್ಮೀರಲ್ಲಿ ಎಲ್ಲ ನಮ್ಮ ಥರ ಬಿಲ್ಡಿಂಗ್ ಇರೋದು ಸರ್, ಎಲ್ಲ ಸೀಟೆ ಎಲ್ಲಂದ್ರೆ ಅಲ್ಲಿ ಐಸು ಇದಾಗ್ತದಲ್ಲ, ಅದಕ್ಕೆ ಆ ಪಕ್ಕದ ಗಾಡ ಪಕ್ಕದಾಗ ನಿಂತಾಗ ಅವರಿಬ್ರು ಮಾತಾಡ್ತಾ ಇದ್ರು ಉಗ್ರವಾದ್ರು. ಇವಾಗ ಅದು ಸೌಂಡಿನ ಕೇಳಿಸ್ತಲ್ಲ, ಅದು ಕೊಕ್ರಿದು, ಇವಾಗ ಆರ್ಮಿದವರು ಇದು ಮಾಡ್ತಾ ಇದ್ದಾರೆ, ನಾವು ಇದಾಗಬೇಕಂತ. ಆಗ ಅವ್ರೇನು ಅಂದ್ಕೊಂಡಿದ್ದಾರೆ, ಬಾಗಿಲಿಂದ ಬರ್ತಾರಂತ ಏಕ್ದಮ್ ಇಬ್ರು ಕುತ್ಕೊಂಡು ಏಕ್ದಮ್ ಫೈರ್ ಮಾಡೋಕ್ಕೆ ರೆಡಿ ಇದ್ರು. ಆ ಕಡೆ ಬಾಗಿಲು, ಆ ಕಡೆ ಒಬ್ಬ ಈ ಕಡೆ ಒಬ್ಬ. ನನ್ಗೆ ಐಡಿಯಾ ಇತ್ತು ಬಾಗಿಲಿಂದ ಹೋಗ್ಬಾರ್ದು ಅಂತ. ನನ್ನ ಕೆಲಸ ಇತ್ತು, ಫಸ್ಟೇ ಪ್ಲಾನಿಂಗ್ ಮಾಡ್ಕೊಂಡಿತ್ತು ಮನೆ ಹಂಗೆ ಯಾವ ಕಡೆ ಹೋಗ್ಬೇಕಂತ. ಹೋಗ್ಬಿಟ್ಟು 10 kg ಕಿಟಕಿ, ಹಿಂದ್ಗಡೆ ಕಿಟಕಿ ಇತ್ತು, 10 kg ಬಾಂಬ್ ಹಾಕ್ಬಿಟ್ಟೆ. ಅಲ್ಲಿ ಬಾಂಬ್ ಹಾಕ್ಬಿಟ್ಟು ಮನೆಗೆ ನೋಡಿದಾಗ ಇಷ್ಟೇ ಚಿಕ್ಕದು ರೂಮು, ಚಿಕ್ಕದು. ಅವರು ಆ ಕಡೆ ತೆಗಿದ್ರು, ಬಾಗಿಲಿಂದ ಬರ್ತಾರಂತ ಎಮ್ ತಗೊಂಡು AK-47 ತೆಗಿದ್ರು. ಹಿಂದ್ಗಡೆ 10 kg ಆದ ತಕ್ಷಣ ತಿರುಗೋ ಅಷ್ಟೊತ್ತಿಗೆ ನಾನು AK-47 ಇಬ್ಬರನ್ನು ಫೈರ್ದು. ನನ್ಗೆ ಇದು ಬೆನ್ನಿ ಸಿಕ್ತು, ಅವ್ರದ್ದು ಹೊಡೆಯೋಕ್ಕೆ ಮೈನ್ ಟ್ಯಾಂಕ್ ಅವರು ಬೆನ್ನಿತ್ತು. ಅವ್ರದ್ದು ಇಬ್ಬರನ್ನು ಅಲ್ಲೇ ಇದು ಮಾಡಿಬಿಟ್ಟು ಬಾಂಬ್ ಹಾಕಿ ಮತ್ತೆ ಬಂದು ರಿಪೋರ್ಟ್ ಕೊಟ್ಟೆ, ಸರ್ ಬಾಂಬ್ ಹಾಕಿದ್ದೀನಿ, ಇಬ್ಬರು ಇದಾಗಿಟ್ಟಿದ್ದಾರೆ ಅಂತ ಇದ್ದೆ. ಓಕೆ ಸರಿಯಪ್ಪ, ಒಳ್ಳೆ ಕೆಲಸ ಮಾಡ್ದಂತ ಇದು ಮಾಡಿದೆ. ಈಗ ಕಲ್ಲಿನ ರೂಪದಲ್ಲಿ ದೇವರು ನೋಡಿರ್ತೀವಿ, ನಿಜವಾದ ದೇವರಂದ್ರೆ ಜೀವಾಂತ ದೇವರಂದ್ರೆ ಸೈನಿಕರಂತನೂ ಹೇಳ್ಬೋದು. ಯಾಕಪ್ಪ ಅಂದರೆ ನಾವಿಲ್ಲಿ ಸಣ್ಣಗೆ ಮಲಗಿರ್ತೀವಿ, ಅವರು ಬಾರ್ಡ್ರಲ್ಲಿ ಚಳಿಯಲ್ಲಾಗಲಿ ಗಾಳಿಯಲ್ಲಾಗಲಿ ಬಿಸಿಲಲ್ಲಾಗಲಿ ಪಾಪ ಹೆಂಡತಿ ಮಕ್ಕಳನ್ನ ಇಲ್ಲಿ ಊರಲ್ಲಿ ಬಿಟ್ಟು ಒಂದು ಫೋನ್ ಸೌಕರ್ಯ ಕೂಡ ಇರಲ್ಲ, ಅಂಥ ಜಾಗದಲ್ಲಿ ಕೆಲಸ ಮಾಡಿಕೊಂಡು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂದರೆ ನಿಜವಾದ ದೇವರುಗಳಂದರೆ ಅವರೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು 2016ನೇ ವಯಸ್ಸಿನಲ್ಲಿನೇ ನಮ್ಮ ಮೈಲಾರ ಲಿಂಗಪ್ಪ ದೇಶ ಸೇವೆ ಮಾಡೋಕ್ಕೆ ಇಷ್ಟಪಟ್ಟು ಹೋಗಿ ಬರೀ 2,500ಕ್ಕೆ ಅಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಗೋಲ್ಡ್ ಮೆಡಲಿಸ್ಟ್ ಸಾಧನೆ ಮಾಡಿ 11 ಪ್ರಶಸ್ತಿ ಪತ್ರಗಳನ್ನು ಪಡೆದಿರ್ತಕ್ಕಂಥ ಅವರಿಗೆ
ದೇವರು ಒಳ್ಳೇದು ಮಾಡಲಿ. ಇವತ್ತು ಅವರೊಂದು ಕುಟುಂಬಕ್ಕೆ ಅಲ್ಲ, ತಾಲೂಕಿನ ಎಲ್ಲ ಜನರಿಗೂ ಕೂಡ ಒಂದು ಹೆಮ್ಮೆಯಾದಂಥ ಒಂದು ಮನುಷ್ಯ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಗೋಲ್ಡ್ ಮೆಡಲಿಸ್ಟ್ ಪಡೆದು 11 ಪ್ರಶಸ್ತಿ ಪತ್ರ ಪಡೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ತಾಲೂಕಲ್ಲಿದ್ದಾರೆ ಅಂದರೆ ನಾವೆಲ್ಲ ಜಾತ್ಯತೀತವಾಗಿ ಖುಷಿ ಪಡುವಂತಹ ಸಮಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮುಂದೆ ಹೇಳಿದ್ರು ನಮ್ಮ ಸಣ್ಣಗಪ್ಪಣ್ಣವರು ಮತ್ತೆ ಏನಾದರೂ ಯುದ್ಧ ಸ್ಟಾರ್ಟ್ ಆದರೆ ನೀವು ಮತ್ತೆನೂ ಗನ್ ಹಿಡಿಬೇಕಾಗುತ್ತೆ ಅಂತ. ಅದು ಖಂಡಿತ ಅದು ನಿಜ ಅಂತ ನಾನು ಹೇಳ್ಬೋದು. ಅದಕ್ಕೆ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ ಅಂತ ಬಯಸಿ, ಮತ್ತು ಅವರು ಇವಾಗ ಯಾವುದೇ ತೊಂದರೆ ಇಲ್ಲದೆ 16ನೇ ವಯಸ್ಸಿಂದ ಇದುವರೆಗೂ ಯಾವುದೇ ತೊಂದರೆ ಇಲ್ಲದೆ ಇವತ್ತು ಬಂದು ನಮ್ಮ ಮಧ್ಯದಲ್ಲಿ ಕೂತಿರೋದಕ್ಕೆ ಆ ಮೈಲಾರಲಿಂಗೇಶ್ವರ ಒಂದು ಕೃಪೆಯಿಂದ ಅವರು ಆರೋಗ್ಯವಾಗಿದ್ದಾರೆ. ಅದಕ್ಕೂ ನಾವು ಎಲ್ಲರೂ ಖುಷಿ ಪಡುವಂಥ ಸಮಯ ಅಂತ ಹೇಳ್ಬಿಟ್ಟು ನನ್ನ 2 ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಾಡ್ಬೋದು.